ಸಾಲ ಮನ್ನಾದಲ್ಲಿನ ಗೊಂದಲಗಳನ್ನು ನಿವಾರಿಸಿ ಅರ್ಹರಿಗೆ ಸಾಲ ಮನ್ನಾ ಹಣ ಸಿಗುವಂತೆ ಮಾಡಲು ಗಡುವು ವಿಧಿಸಲಾಗಿದ್ದು, ಈ ತಿಂಗಳ ಅಂತ್ಯದೊಳಗೆ ಸಮಸ್ಯೆಯನ್ನು ಸರಿಪಡಿಸಿ ಪರಿಹಾರವನ್ನು ನೀಡಬೇಕು ಎಂದು ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಿಯ ಕಲ್ತಡ್ಕ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪಿಸಿದ ಸದಸ್ಯ ರಾಧಾಕೃಷ್ಣ ಬೊಳ್ಳೂರು, ರೈತರ ಸಾಲಮನ್ನಾ ವಿಚಾರದಲ್ಲಿ ರೈತರಿಗೆ ಅನ್ಯಾಯವಾಗಿದೆ. ಈ ಬಗ್ಗೆ ಸರಿಯಾದ ಉತ್ತರವನ್ನ ನೀಡಬೇಕು. ಇದು ರೈತರ ಜೀವನದ ಪ್ರಶ್ನೆ. ಇದಕ್ಕಾಗಿ ಆಯುಕ್ತರಲ್ಲಿಗೆ ಹೋಗಿ ಈ ಬಗ್ಗೆ ಚರ್ಚಿಸಿ ತಂತ್ರಾಂಶಗಳ ಬದಲಾವಣೆಗೆ ಆಗ್ರಹಿಸಿದ್ದೇನೆ. 1 ತಿಂಗಳ ಒಳಗೆ ಸರಿ ಮಾಡದಿದ್ರೆ ನಮ್ಮದೇ ದಾರಿಯ ಮೂಲಕ ಹೋರಾಟವನ್ನ ಮಾಡಲಾಗುವುದು ಅಂತ ಎಚ್ಚರಿಸಿದರು. ರೈತರು ಸಾಲ ಪಡೆದಿದ್ರು. 94,867 ರೈತರ ಪೈಕಿ 1 ಲಕ್ಷದಂತೆ ಗರಿಷ್ಠ 982 ಕೋಟಿಗಳು ನಮಗೆ ಬರಬೇಕಾಗಿದೆ ಸರ್ಕಾರದಿಂದ. ಈಗಾಗಲೇ ಅದರಲ್ಲಿ 350 ಕೋಟಿ ಬಿಡುಗಡೆ ಆಗಿದೆ. 14,114 ಜನ ರೈತರು ಸಾಲ ಮನ್ನಾಕ್ಕೆ ಅರ್ಹರಾಗ್ತಾರೆ. ಈ ಪೈಕಿ 118 ಕೋಟಿ 11,96,000 ರೂಪಾಯಿನ ನಾವು ಅವರಿಗೆ ಸರ್ಕಾರದಿಂದ ಬಿಡುಗಡೆ ಮಾಡಿಸಿ ಕೊಡಬೇಕಾಗಿದೆ. ಇದರಲ್ಲಿ ಎಲ್ಲ ಸರಿ ಇದ್ದು ಗ್ರೀನ್ ಲಿಸ್ಟಿಗೆ ಬಂದು ಹಣ ಬಿಡುಗಡೆ ಆಗಿರುವುದು ಇರುವವರೆಗೂ 10,856 ರೈತರಿಗೆ 83,72,99,000 ಈಗಾಗಲೇ ಯಶಸ್ವಿಯಾಗಿ ರೈತರ ಖಾತೆಗಳಿಗೆ ಹಣ ಸರ್ಕಾರದಿಂದ ನೇರವಾಗಿ ಜಮೆ ಆಗಿದೆ. ಇದಕ್ಕೆ ಉತ್ತರಿಸಿದ ಪುತ್ತೂರು ವಿಭಾಗದ ಜಂಟಿ ಉಪನಿಬಂಧಕ ಮಂಜುನಾಥ್ ಸಿಂಗ್ ಅವರು, ಸಾಲ ಮನ್ನಾ ಹಣ ರೈತರಿಗೆ ಸಿಗುತ್ತೆ. ಈ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ನಮ್ಮ ಕಡೆಯಿಂದ ತಪ್ಪು ಆಗಿಲ್ಲ. ನಾವು ರೈತರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ. 1 ತಿಂಗಳ ಒಳಗೆ ಆದ್ಯತೆಯ ಮೇರೆಗೆ ಸಾಲ ಮನ್ನಾ ಸಮಸ್ಯೆಯನ್ನ ಸರಿ ಮಾಡಿಕೊಡಲಾಗುವುದು ಎಂದರು. ನಾನೊಂದು ಮಾತು ಹೇಳ್ತೇನೆ. ಅವರು ಇಷ್ಟುವರೆಗೆ ಹೇಳಿದ್ರಲ್ಲ, ಅಧಿಕಾರಿಗಳು ನಮ್ಮ ಬಗ್ಗೆ ಮಾತಾಡುವಷ್ಟು ಸಂಗತಿಗಳನ್ನು ಸರಳವಾಗಿ ನಡೀತದೆ ಅಂತ ಏನಂತೆ ಹೇಳಿದ್ದನ್ನು ಎಲ್ಲವನ್ನೂ ಆಲಿಸಿದ್ದೇನೆ. ಯಾಕೆ ಯಾವ ರೀತಿ ವಿಚಾರಗಳಿಂದ ಬರ್ತಾ ಇದೆ ಅದು ಫೈನಲ್ ಆಗಲಿ ಅಂತ ಅಶೋಕ್ ನಾನು ಎಲ್ಲವನ್ನು ಅವರಿಗೆ ಬಿಟ್ಟಿದ್ದೇನೆ. ಮಾಡಿದ್ರೆ 1 ಲಕ್ಷವನ್ನು ಮಾಡಬೇಕಿತ್ತಲ್ಲ, ನೀವು ಮಾಡಿದಂತ ತಪ್ಪಿಗೆ ರೈತರನ್ನ ಯಾಕೆ ಕೊಡ್ತಾ ಇದ್ದೀರಿ? ಅವರೇ, ನಿಮ್ಮ ನಿರ್ದೇಶನದಲ್ಲಿ ಸರ್ಕಾರದ ಗೈಡ್ಲೈನ್ಸ್ ಇದೆ. ಒಬ್ಬ ರೈತರಿಗೆ 2 ಲಕ್ಷ 3 ಲಕ್ಷ ಸಾಲ ಇದ್ರೆ ಆ 3 ಲಕ್ಷದಲ್ಲಿ 1 ಲಕ್ಷವನ್ನು ಬಿಟ್ಟು ಅವರು ಕಟ್ಟಬೇಕು. ಆದ್ರೆ ಇವರು ಆ 3 ಲಕ್ಷವನ್ನು ಕಾಪಾಡಬೇಕಂತರ ಒತ್ತಡ ಮಾಡಿ 3 ಲಕ್ಷವನ್ನು ಕೂಡ ಕಟ್ಟಿಸಿಕೊಂಡು ಈಗ ರೈತರನ್ನು ತಪ್ಪು ದಾರಿಗೆ ನೀವು ಎಳಿತಾ ಇದ್ದೀರಿ. ಸರ್ಕಾರದ AR/DRಗಳು ನೀವು ಮಾಡಿದಂತ ತಪ್ಪಿಗೆ ರೈತರು ನೇರ ಹೊಣೆಯನ್ನು ಮಾಡ್ತಾ ಇದ್ದೀರಿ. ಸುಳ್ಯ ತಾಲೂಕಿನ ವಿವಿಧ ಕಡೆಗಳಲ್ಲಿ 10 ಅಂಬೇಡ್ಕರ್ ಭವನಕ್ಕೆ ಸ್ಥಳ ಮಂಜೂರಾತಿಯ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು. ಅಂಬೇಡ್ಕರ್ ಭವನಕ್ಕೆ ಗುರುತಿಸಿದ ಜಮೀನುಗಳ ಕಡತಗಳನ್ನು ಸಹಾಯಕ ಕಮಿಷನರ್ ಕಚೇರಿಗೆ ಕಳುಹಿಸಲಾಗಿದೆ ಮತ್ತು ಅರಣ್ಯ ಇಲಾಖೆಯವರಿಗೆ ಪತ್ರವನ್ನು ಬರೆಯಲಾಗಿದೆ ಎಂದು ಕಡಬ ಕಂದಾಯ ನಿರೀಕ್ಷಕ ಅವಿನ್ ರಂಗತ್ಮಲೆ ತಿಳಿಸಿದರು. ಇನ್ನು ಸಾಮಾನ್ಯ ಸಭೆಗಳನ್ನು ನಡೆಸುವುದರ ಬಗ್ಗೆ ಕೆಲವು ತಪ್ಪುಗಳಾಗಿವೆ. ಮುಂದಿನ ದಿನಗಳಲ್ಲಿ ಇದನ್ನು ಸರಿ ಮಾಡಿಕೊಡಲಾಗುವುದು. ಪ್ರತಿ ತಿಂಗಳ 6ರ ಒಳಗೆ ಸಾಮಾನ್ಯ ಸಭೆಗಳನ್ನು ನಡೆಸಲಾಗುವುದು ಎಂದು ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಿಯ ಕಲ್ತಡ್ಕ ಹೇಳಿದರು. ಸಭೆಯಲ್ಲಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷೆ ಶುಭದಾ ಎಸ್ರೈ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಾಹ್ನವಿ ಕಾಂಚೋಡು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎನ್ ಭವಾನಿ ಶಂಕರ್, ತಾಲೂಕು ಪಂಚಾಯತಿ ಸದಸ್ಯರು, ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪದ್ಮನಾಭ, V4 News 24/7 ಸುಳ್ಯ.